4, 3, 2, 1, 0. And we have liftoff of Vikram 1, India's first private orbital launch vehicle. ಭಾರತದ ಮೊದಲ ಖಾಸಗಿ ಕಕ್ಷಾ ರಾಕೆಟ್ ವಿಕ್ರಮ 1 ಯಶಸ್ವಿ ಉಡಾವಣೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ಕೀಲು ನೋವು, ಬೆನ್ನು ನೋವು, ಅಲರ್ಜಿ, ಚರ್ಮ ರೋಗ, ಮಧುಮೇಹ, ಸ್ತ್ರೀ ರೋಗ, ಕೂದಲು ಉದುರುವಿಕೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು ನಿರ್ಮಾಣವಾಗಿದ್ದು, ದೇಶದ ಮೊದಲ ಖಾಸಗಿ ಕಕ್ಷಾ ರಾಕೆಟ್ ವಿಕ್ರಮ 1 ಇಂದು ಯಶಸ್ವಿಯಾಗಿ ಉಡಾವಣೆಯಾಯಿತು. ಹೈದರಾಬಾದ್ ಮೂಲದ ಸ್ಕೈರೋಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿರುವ ಈ ರಾಕೆಟ್ನ ಪರೀಕ್ಷಾ ಉಡಾವಣೆಗೆ ಮಿಷನ್ ಆಗಮನ ಎಂದು ಹೆಸರಿಡಲಾಗಿದ್ದು, ಇದು ಭಾರತದ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ಅಧ್ಯಾಯ ತೆರೆದಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ವೇದಿಕೆಯಿಂದ ಮಧ್ಯಾಹ್ನ 12:05 4 ಹಂತಗಳ ವಿಕ್ರಮ್ 1 ರಾಕೆಟ್ ಆಕಾಶಕ್ಕೇರಿತು. ಮೂಲತಃ ಬೆಳಗ್ಗೆ 11:30 ಉಡಾವಣೆ ನಿಗದಿಯಾಗಿದ್ದರೂ ನ್ಯಾವಿಗೇಷನ್ ವ್ಯವಸ್ಥೆಯ ತಾಂತ್ರಿಕ ಸಮಸ್ಯೆಯಿಂದ ಸುಮಾರು 35 ನಿಮಿಷಗಳ ವಿಳಂಬದ ಬಳಿಕ ಉಡಾವಣೆ ನಡೆಸಲಾಯಿತು. ಸುಮಾರು 16 ನಿಮಿಷಗಳ ಆರಂಭಿಕ ಹಾರಾಟದ ಬಳಿಕ ವಿಕ್ರಮ್ 1 ದೇಶೀಯ ಹಾಗೂ ವಿದೇಶಿ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳನ್ನು 450 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ ಕಕ್ಷೆಗೆ ಯಶಸ್ವಿಯಾಗಿ ತಲುಪಿಸುವ ಗುರಿ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪೋಸ್ಟ್ ಕಾರ್ಡ್, ಸ್ಕೈರೋಟ್ನ ಸ್ಕೋಪ್ ಪೇಲೋಡ್, ಗ್ರಾಹ ಸ್ಪೇಸ್, ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಸೇರಿದಂತೆ ಹಲವು ಸಂಸ್ಥೆಗಳ ಪೇಲೋಡ್ಗಳು ಹಾಗೂ ಕಾಸ್ಮಿಕ್ ಬ್ಲೂಮ್ ಕಲಾಕೃತಿಯನ್ನು ಈ ರಾಕೆಟ್ ಹೊತ್ತೊಯ್ದಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಗೌರವಾರ್ಥ ರಾಕೆಟ್ಗೆ ವಿಕ್ರಮ್ 1 ಎಂದು ಹೆಸರಿಡಲಾಗಿದೆ. ಸಂಪೂರ್ಣ ಕಾರ್ಬನ್ ಕಾಂಪೋಸಿಟ್ ರಚನೆ, 3D ಮುದ್ರಿತ ಎಂಜಿನ್ಗಳು ಹಾಗೂ ಹೆಚ್ಚಿನ ಸಾಮರ್ಥ್ಯದ ಘನ ಇಂಧನ ಬೂಸ್ಟರ್ಗಳನ್ನು ಹೊಂದಿರುವ ಈ ರಾಕೆಟ್ನ ಯಶಸ್ವಿ ಉಡಾವಣೆಯು ಭಾರತವನ್ನು ಜಾಗತಿಕ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಬಲಿಷ್ಠ ರಾಷ್ಟ್ರವಾಗಿ ಗುರುತಿಸಿದೆ.